ಹಿರಿಯ ರಂಗಭೂಮಿ ಮತ್ತು ನಾಟಕ ಕಲಾವಿದ ನಿರ್ದೇಶಕ ವಿಜಿ ಪಾಲ್ ಅವರು ಬುಧವಾರ ರಾತ್ರಿ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದು, ಗುರುವಾರ ಬೆಳಿಗ್ಗೆ ಮೃತದೇಹವನ್ನು ಅವರ ಸ್ವಗೃಹಕ್ಕೆ ತಂದು ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಅನೇಕ ಮಂದಿ ಕಲಾವಿದರು ಮತ್ತು ಗಣ್ಯರು ಅಂತಿಮ ದರ್ಶನ ಪಡೆದುಕೊಂಡರು. ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದ ಹಿರಿಯ ರಂಗಭೂಮಿ ಮತ್ತು ನಾಟಕ ಕಲಾವಿದ ನಿರ್ದೇಶಕ ವಿಜಿ ಪಾಲ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಸ್ವಗೃಹದಲ್ಲಿ ಸಾರ್ವಜನಿಕ ದರ್ಶನ ವ್ಯವಸ್ಥೆ ಮಾಡುವ ಮೂಲಕ ನೂರಾರು ಮಂದಿ ಅಂತಿಮ ನಮನ ಸಲ್ಲಿಸಿದ್ರು. ರಂಗಭೂಮಿ ಮತ್ತು ನಾಟಕ ನಿರ್ದೇಶಕರಾಗಿ ತಮ್ಮನ್ನ ತೊಡಗಿಸಿಕೊಂಡಿದ್ದ ವಿಜಿ ಪಾಲ್ ಅವರ ನಿಧನಕ್ಕೆ ಹಲವಾರು ಮಂದಿ ಕಂಬನಿ ಮಿಡಿದಿದ್ದಾರೆ. ವಿಜಿ ಪಾಲ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ರಾಜಕೀಯ ಮುಖಂಡರು, ರಂಗಭೂಮಿ ಕಲಾವಿದರು, ನಿರ್ದೇಶಕರು, ಚಿತ್ರನಟರು, ಮೊಗವೀರ ಸಮುದಾಯದ ಮುಖಂಡರು ಹೀಗೆ ಹಲವಾರು ಮಂದಿ ಪಡೆದುಕೊಂಡರು. ಪ್ರಭಾಕರ್ ಜೋಶಿ, ಲಕ್ಷ್ಮಣ್ ಮಲ್ಲೂರು, ತಮ್ಮ ಲಕ್ಷ್ಮಣ್, ರಾಮಚಂದ್ರ ಬೈಕಂಪಾಡಿ, ದೇವದಾಸ್ ಕಾಪಿಕಾಡ್, ಶರ್ಮಿಳಾ ಕಾಪಿಕಾಡ್, ಟೋನ್ಸೆ ಪುಷ್ಕಳ್ ಕುಮಾರ್, ಲಯನ್ ಕಿಶೋರ್ ಡಿ ಶೆಟ್ಟಿ, ಅಶೋಕ್ ಚರಣ್ ಬಳಗದ ಚರಣ್ ಕುಮಾರ್, ಯತೀಶ್ ಬೈಕಂಪಾಡಿ, ಯಶವಂತ್ ಬೋಳೂರು, ಗೋಪಿನಾಥ್ ಭಟ್, ಕುದ್ರೋಳಿ ಗಣೇಶ್, ಐವನ್ ಡಿಸೋಸಾ, ವಿ4 ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್, ಮೈಮ್ ರಾಮದಾಸ್, ಸರೋಜಿನಿ ಶೆಟ್ಟಿ, ಪ್ರಸಾದ್ ರಾಜ್ ಕಾಂಚನ್, ಭಾಸ್ಕರ್ ರೈ ಕುಕ್ಕುವಳ್ಳಿ ಮೊದಲಾದ ಗಣ್ಯರು ಅಂತಿಮ ನಮನ ಸಲ್ಲಿಸಿದ್ರು. 30-40 ವರ್ಷದ ಹಿಂದೆ ಯಾರು ನಾಟಕ ರಂಗದಲ್ಲಿ ಸ್ಟೇಜಲ್ಲಿ ನಾಟಕವನ್ನು ಮಾಡಿ ತಮ್ಮ ಕಲೆಯನ್ನು ಪ್ರದರ್ಶಿಸುವ ವ್ಯಕ್ತಿಗಳು ಭಾರಿ ಕಡಿಮೆ ಇದ್ದರು. ಆದರೆ ವಿಜಿ ಪಾಲ್ನಂಥ ಒಂದು ದೊಡ್ಡ ಗೌರವಾನ್ವಿತ ವ್ಯಕ್ತಿ ನಮ್ಮ ನಾಟಕ ರಂಗದಲ್ಲಿ ನನ್ನ ಇಡೀ ಪ್ರೇಕ್ಷಕರಿಗೆ ಅವರ ಟ್ಯಾಲೆಂಟನ್ನು ತೋರಿಸಿ ಮತ್ತು ಯುವಜನಕ್ಕೆ ಜನತೆಗೆ ಸಂಸ್ಕೃತಿ ಮತ್ತು ಕಲೆಯ ಉತ್ತೇಜನ ನೀಡುವಂಥ ಒಂದು ದೊಡ್ಡ ಕೆಲಸವನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ. ಸೊ ಇದರಿಂದಾಗಿ ನಮ್ಮ ಇಡೀ ತುಳು ಸಂಸ್ಕೃತಿ ಇವತ್ತು ಇಡೀ ರಾಷ್ಟ್ರ ಮಟ್ಟದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿದೆ. ಅದಕ್ಕೆ ಮುಖ್ಯ ಕಾರಣವಾದಂಥ ವ್ಯಕ್ತಿ ಅಂದರೆ ವಿಜಿ ಪಾಲ್. ಅಷ್ಟು ಸೀನಿಯರ್ ಆದರೂ ಕೂಡ ಒಂದು ಮಗುವಿನಂಥ ಒಂದು ಮನಸ್ಸು. ಯಾರೇ ಹೊಸಬರು ಆರ್ಟಿಸ್ಟ್ಗಳು ಮೇಲೆ ಬರ್ತಾ ಇದ್ದಾಗ ಅವ್ರಿಗೆ ಉತ್ತೇಜನ ಕೊಟ್ಟು ಅವರೊಂದು ಬ್ಯಾಕಪ್ ಮಾಡಿ ಒಂದು ಹುರಿದುಂಬಿಸುವಂಥ ಮನೋಭಾವ. ಬಹುಶಃ ಅವರ ಒಂದು ನಿಧನದಿಂದ ಭಾಳಷ್ಟು ದೊಡ್ಡ ಒಂದು ಇನ್ನು ಮುಂದಿನ ಪೀಳಿಗೆಗೆ ಒಂದು ದೊಡ್ಡ ಒಂದು ಲಾಸ್ ಅಂತಲೇ ಹೇಳ್ಬೋದು. ನಿಜವಾಗಿ ವಿಜಿ ಪಾಲ್ರು ನಮ್ಮೊಟ್ಟಿಗಿದ್ದು ನಮ್ಮ ಎಲ್ಲ ಕಲಾವಿದರನ್ನು ಹುರಿದುಂಬಿಸಿ ಎಲ್ಲ ಕಾರ್ಯಕ್ಷೇತ್ರಕ್ಕೆ ನಮ್ಮನ್ನು ಸಂಘಟಿಸುತ್ತಿದ್ದರು. ಅಲ್ಲದೆ ಹಲವು ಕಾರ್ಯಕ್ರಮಗಳನ್ನು ನೀಡುತ್ತಿದ್ದರು. ಒಟ್ಟಿಗೆ ಮಿಗ್ಗಿ ಫಲಾನಗಳಿಗೆ ತಿಲಕ ಎಂಕ್ಲಿಗೆ ಆರು ಎಂಕ್ಲೆಂಟು ಬಿಡ್ದು ಪೋಪುಂಡು ಎಂಕ್ಲಿಗೆ ಮಸ್ತ್ ಬೇಜಾರು ಸಂಗತಿ. ಎಂಕ್ಲಿಗೆ ಮಸ್ತ್ ಆಶೀರ್ವಾದ ಮಲ್ತಿನಾರು. ಎಂಕ್ಲೆ ನಾಟಕ ಕೊಡ್ಬರು ಪ್ರತಿ ನಾಟಕಗಳು ಎಂಕ್ ಬರ್ತದೆ. ಎಂಕ್ಲಿಗೆ ಮಸ್ತ್ ಎನ್ಕರೇಜ್ ಮಲ್ತಿನಾರು. ಎಂಕಿ ಕಲಾರಂಗೋಡು ಒಂಜಿ ಪ್ರೋತ್ಸಾಹ ಒಂಜಿ ಮಾತ ರೀತಿಯಲ್ಲಿ ಒಂಜಿ ಎಂಕೊಂಜಿ ಮಾರ್ಗದರ್ಶನ ಕೊರು ನಂಚಿನ ಒಂಜಿ ವ್ಯಕ್ತಿ. ಯಾನು ಪ್ರಥಮವಾದ ಯಾನು ಅಬುದಾಬಿಗೆ ಪೋನಾಗ ಎನ್ನ ಅಮ್ಮನಕಲು ಬುಡ್ಜೇರಿ ನಡೆ ಪೋಪಿನ ಬುಡ್ಚಿ ಬಂದು 35 ವರ್ಷ ದುಂಬು ಅಂಡ ಪಾಲ್ಜಿ ಇಲ್ಲಡ್ ಬರ್ತದೆ ಎನ್ನ ಅಮ್ಮಡ ಅವೇನು ಕನ್ವಿನ್ಸ್ ಮಲ್ತದು ಇರ್ ನಮ್ಮ ಮಗ ಏನು ಪೊರ್ರುಡು ಕಂದು ಬಿಡ್ಪಿನ ಎನ್ನ ಜವಾಬ್ದಾರಿ ಅಮ್ಮ ಕಡಪುಟ್ಲೆ ಪಂದು ಪಣ್ಣಿನ ಒಂಜಿ ಅಂಜಿನ ಪಾಲ್ಜಿ ಅವು ಎಂಕ್ ಏತು ಮಲ್ಲ ಒಂಜಿ ಉಪಕಾರ ಏತು ಮಲ್ಲ ಒಂಜಿ ಎನ್ನ ಬದುಕಿಗೆ ಒಂಜಿ ಎಡ್ಡೆ ಹಣ್ಣು ಪಂದು ಪನ್ನಾಗ ಇನಿ ಯಾನು ಒಂಜಿ ರೀತಿಡಿ ಒಂಜಿ ಕಲಾರಂಗೋಡೆ ಎಂಕ್ ಒರಿನ ಎನ್ನ ಪಾಲ್ಜಿನ ನೆನಪು ನೇಪಲ ಬರ ಪೆರೆಚ್ಚಿ ಗುರು ಸಮಾನರಾದಿತ್ತು ವಿಜಿ ಪಾಲ್ಜಿ. ವಿಜಿ ಪಾಲ್ ಪಂಡ ಒಂಜಿ ಹಿರಿಯ ನಟನೆಡು ಒಂಜಿ ಪ್ರತಿ ಒಂಜಿ ರಂಗದ ಪ್ರತಿ ಒಂಜಿ ಅಜ್ಜೋಡ್ಲ ತಿಳಿದಿನಂಚಿನ ವ್ಯಕ್ತಿ. ಬೊಕ್ಕ ಆರೊಂಜಿ ಡಿಕ್ಷನರಿ ಆದಿತ್ತು ತುಳುನಾಡದ ಒಂಜಿ ಡಿಕ್ಷನರಿ ಅರಡ ಎಂಚಿನ ಕೇಂಡಲ ಅವು 70 ಇಸವಿ ಎಂಚಿನ ಆದಿತ್ಯನ ರಂಗಭೂಮಿಡು 82 ವರ್ಷಡು ಅರ್ನ ಈ ಜೀವನಡು ಪ್ರತಿ ಒಂಜಿ ಮಾಹಿತಿ ಬೋರ್ಡ್ನಾಡ ರಂಗಭೂಮಿದ ಅವೆಂಕಲು ವಿಜಿ ಪಾಲ್ಜಿನಡೆ ಪೋಡಿತ್ತು. ತುಳು ನಾಟಕ ರಂಗಾವಡು ತುಳು ಚಲನಚಿತ್ರ ರಂಗಾವಡು ಎಂಕಲು ಒಟ್ಟೊಟ್ಟಿಗೆ ಬೆಂದಿನಕಲು ಈತ ಎಂಕ್ಲಿಗೆ ಮಾಮಲ್ಲ ಒಂಜಿ ನಷ್ಟ ಅಂದ ಬಂಡಂದ ಹೂವೇ ಒಂಜಿ ಎಂಕ್ಲಿಗೆ ಬೋಡಿತ್ತಿನ ಮಾಹಿತಿನ ಪಕ್ಕ ಎಂಕ್ಲಿಗೆ ಒದಗಾದ ಕೊರಂತಿನಾರು ವಿಜಿ ಪಾಲ್. ಹೂವೇ ಒಂಜಿ ನೆಟ್ಟು ಮಾತ ಎಂಕನ ಕಲಾವಿದರಿಗೆ ಬೆಲಿ ಒಟ್ಟೊಂದು ಹೊಸ ನಾಟಕ ಆವಡು ಆಯ್ಕೊಡ್ಲೆ ಬರ್ತದೆ. ನಾಟಕ ಎಡ್ಡೆ ಆತಂದ್ರೆ ನಾನಾತು ಇಂಪ್ರೂವ್ಮೆಂಟ್ ಮಲ್ಪೊಳ್ಳಿ ಬಂದು ಸಲಹೆ ಸಹಕಾರ ಕೊಡೋದಿತ್ತಿನಾರು. ಇನ್ನು ಯಾರು ದೇವನ ಪಾದ ಸಂಧಿಯರು ಮಾತೆರೆಗಳ ಬಲ್ಪು ಕುರಿದು ಆ ಒಂಜಿ ಕ್ಷೇತ್ರನೇ ಎಡ್ಡೆ ರೀತಿಡು ಶಿಸ್ತು ನಿಯಮ ಪೂರ ಪಾಲನೆ ಮಲ್ಪನ ರೀತಿಡು ಮಾತಾ ರೀತಿಡು ಐಟ ಸೇವೆ ಮಲ್ತದ್ದು ಎಂಕಲ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಕೀರ್ತಿ ನಿಮೆರಪಾಯನ ಎಂಕಲ್ನ ಹಿರಿಯ ಚೇತನ
ಶ್ರೀ ವಿ ಜಿ ಪಾಲ್. ವೈಯಕ್ತಿಕವಾಗಿ ಸಿಕ್ಕಾಗ ಬಹಳ ಒಂದು ಹಾಸ್ಯ ಪ್ರವೃತ್ತಿ ಮತ್ತು ಕಿರಿಯರನ್ನು ತುಂಬ ಹುರಿದುಂಬಿಸುವಂಥ ವ್ಯಕ್ತಿತ್ವ ಅವರದು. ಮತ್ತು ಬಹಳ ನೇರವಾಗಿ ಮಾತನಾಡ್ತಾರೆ, ಯಾವುದೇ ವಿಚಾರಗಳು ಬಹಳ ನೇರವಾಗಿ ಮಾತನಾಡೋರು ಕೂಡ. ತಾನು ಬೆಳೆದದ್ದು ಮಾತ್ರ ಅಲ್ಲ, ಇನ್ನೊಬ್ಬರನ್ನು ಕೂಡ ಬೆಳೆಸುವಂಥ ಒಂದು ಮನೋಪ್ರವೃತ್ತಿ ಅವರದ್ದು. ಯಾವುದೇ ಒಂದು ಸಹಾಯ ಸಹಕಾರ ಇನ್ನೊಬ್ಬ ಕಲಾವಿದನಿಗೂ ಕೂಡ ಅವರು ಕೊಡ್ತಾ ಬಂದಿರುವರು. ವಿಶೇಷವಾದ ಎನ್ನ ನಾಟಕ ಕೂಡ ನಿನ್ನ ಮೋಕೆದೇಡು ಸುಮಾರು 40 ಸಾರಿ ಆರು ಪ್ರಮುಖ ಹಾಸ್ಯಗಾರರ ಕೆಲಸ ಮಾಡಿದೆ. ಅಂಚಾದು ಎಂಕಲನೇ ಕೂಟದ ವಿ ಜಿ ಪಾಲ್ರಿ ಹಸ್ತಂಗತ ಆಯ್ನ ಮಲ್ಲ ಒಂಜಿ ಲಾಸ್ ಆರು ಇಂಚ ಮುಟ್ಟಲ್ಲ ಈತ್ ಪ್ರಾಯ ಆದಿತ್ತನಲ್ಲ ಬಹುಶಃ ಜವಣರಿಗೆ ಸಮೇತ ಆತ ಬೇಲೆ ಮಲ್ಪರ ಒಂದು ಆತ ಪೊರ್ಲುಡು ಆತ ಉತ್ಸಾಹುಡು ಅವ್ರನ್ನ ರಂಗಸ್ಪಂದನ ತಂಡದ ಮೂಲಕ ಬೇತೆ ಬೇತೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಲ್ತದು ಜನ ಮನಸ್ಸುಡಿತ್ತೇರು. ರಂಗಭೂಮಿಡು ಒವ್ಲ ಬಾಕಿ ಜರ ನಟನೆ ಅಂಚನೆ ನಿರ್ದೇಶನ ಬೊಕ್ಕ ಮಾರ್ಗದರ್ಶನ ಬೊಕ್ಕ ಸಿನಿಮಾ ರಂಗೋಡ್ಲ KN ಟೈಲರ್ಡ್ ಪತಿನ ಪ್ರತಿ ಒಂಜಿ ನಮ್ಮ ಕುಡ್ಲದ ರಂಗಭೂಮಿ ಕಲಾವಿದರು ಏರುಲ್ಲರ ಅಕಲ್ನ ಆ ನಿರ್ದೇಶನದೊಟ್ಟಿಗೂ ಅಕಲ್ನ ರಂಗ ಚಟುವಟಿಕೆದೊಟ್ಟು ಭಾಗವಹಿಸೊಂದು ಪುನಾರು ವಿ ಜಿ ಪಾಲ್. ಆರ್ನ ಆತ್ಮಗೂ ಆ ಪರಮಾತ್ಮೆ ಸದ್ಗತಿನ ಕೊರಡು ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಸ್ವಗೃಹದಿಂದ ಬೋಳೂರಿನ ಹಿಂದೂ ರುದ್ರಭೂಮಿ ತನಕ ಅಂತಿಮ ಯಾತ್ರೆ ಸಾಗಿತ್ತು. ತದ ಬಳಿಕ ಹಿಂದೂ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.